ಆಲೂರು ಪಟ್ಟಣದ ಕೊನೆಪೇಟೆ ರಸ್ತೆಯಲ್ಲಿ ರಸ್ತೆ ಅಗಲೀಕರಣ ಕಾಮಗಾರಿ ನಡೆಯುತ್ತಿದ್ದು, ಬದಲಿ ರಸ್ತೆಯನ್ನು ಹೌಸಿಂಗ್ ಬೋರ್ಡ್ 30 ಅಡಿ ರಸ್ತೆಯಲ್ಲಿ ಸಂಚರಿಸಲು ಬಿಟ್ಟಿದ್ದು, ಸಾರ್ವಜನಿಕರು ಸಂಚರಿಸಲು ಪರದಾಡುತ್ತಿದ್ದಾರೆ. ಪಟ್ಟಣ ಪಂಚಾಯತ್ ಇಂಜಿನಿಯರ್ ಮತ್ತು ಗುತ್ತಿಗೆದಾರರ ಅವೈಜ್ಞಾನಿಕ ಕಾಮಗಾರಿಯಿಂದಾಗಿ ಸಂಚಾರಕ್ಕೆ ತೊಂದರೆ ಉಂಟಾಗಿದೆ. ಕಾಮಗಾರಿ ಸ್ಥಳದಲ್ಲಿ ಏಕಪಥ ಸಂಚಾರಕ್ಕೆ ಬಿಟ್ಟು ಕಾಮಗಾರಿ ನಡೆಸಬಹುದಾಗಿತ್ತು. ಆದರೆ ಇವರು ರಸ್ತೆಯನ್ನು ಪೂರ್ಣ ಅಗೆದು ಬದಲಿ ಸಂಚಾರಕ್ಕೆ ಹೌಸಿಂಗ್ ಬೋರ್ಡ್ ಮಾರ್ಗ ಕೊಟ್ಟಿದ್ದರಿಂದ ಬರೀ ವಾಹನಗಳ ಸಂಚಾರ ಮಾಡಿ ರಸ್ತೆ ಕುಡಿಯುವ ನೀರು ಚರಂಡಿ ಹಾಳಾಗಿದ್ದು, ಕಳೆದೆರಡು ದಿನಗಳಿಂದ ಭಾರೀ ಮಳೆಯಿಂದ ರಸ್ತೆ ಪೂರ್ಣಗೊಂಡಿದ್ದು, ಮಣ್ಣಿನ ಪೂರ್ಣ ಭಾಗ ಕುಸಿತಗೊಂಡು ಅದರಲ್ಲಿ ಸೀಟ್ ತುಂಬಿದ ಗೂಡ್ಸ್ ಲಾರಿಯೊಂದು ಸಿಲುಕಿಕೊಂಡು ಸಂಚಾರಕ್ಕೆ ತೊಂದರೆ ಉಂಟು ಮಾಡಿದೆ. ಸಣ್ಣ ಸಣ್ಣ ತಿರುಗಾದ ರೋಡ್ 20 ಅಡಿ ರೋಡಲ್ಲಿ ಸರಿಯಾದ ವ್ಯವಸ್ಥೆ ಇಲ್ಲ. ಅಲ್ಲಿ ಡ್ರೈನೇಜ್ ಎಲ್ಲ ತುಂಬಿದೆ, ಮುಚ್ಚಿದೆ, ಅಲ್ಲಲ್ಲೇ ಗುಂಡಿ ಬಿದ್ದಿದೆ. ಆದರೂ ಅದರಲ್ಲೇ ವೆಹಿಕಲ್ಸ್ ಸಾವಿರಾರು ಗಂಟೆಗೂ ತಿರುಗ್ತಾ ಇರ್ತದೆ. ಅದು ಅವ್ಯವಸ್ಥೆ ಆಗೋಗಿದೆ. ಅದಕ್ಕೆ ಯಾರು ಸಹ ಸ್ಪಂದಿಸ್ತಾ ಇಲ್ಲ. ಅಧಿಕಾರಿಗಳೇ ಆಗಲಿ, ಒಬ್ಬ ಕಾಂಟ್ರಾಕ್ಟರ್ ಆಗಲಿ ಸ್ಪಂದಿಸ್ತಲೇ ಇದನ್ನು ಹಗರಣ ಮಾಡ್ತಿದ್ದಾರೆ. ಇಲ್ಲಿ ಯಾವುದಾದ್ರು ಅನಾಹುತ ಇಂದು ಬಸ್ ಸಂಚಾರ ಮಾಡಲು ಸಾಧ್ಯವಾಗದೆ ಪ್ರಯಾಣಿಕರನ್ನ ಮಾರ್ಗ ಮಧ್ಯೆ ಇಳಿಸಲಾಯಿತು. ಪ್ರಯಾಣಿಕರು ವಿಧಿಯಿಲ್ಲದೆ ಬೇರೆ ಮಾರ್ಗ ಹಿಡಿಯಬೇಕಾಯಿತು. ಕೆಲಸ ಶುರು ಆಗಿ ಒಂದು 15-20 ದಿವಸ ಆಗಿದೆ. ಇಲ್ಲಿ ರೋಡ್ ಹೌಸಿಂಗ್ ಬೋರ್ಡ್ ಹತ್ರ ಇರೋ ರೋಡ್ ಬರೀ 15 ಅಡಿ ಇವು. ಇಲ್ಲಿ ಹೌಸಿಂಗ್ ಬೋರ್ಡ್ ಒಳಗಡೆ ಎಲ್ಲರೂ ಪೇಷೆಂಟ್ಗಳಿರ್ತಾರೆ. ರಾತ್ರಿ ಏನಂಗಿಲ್ಲ, ಬೆಳಿಗ್ಗೆ ಏನಂಗಿಲ್ಲ, ವೆಹಿಕಲ್ ಓಡಾಡ್ತಾರೆ. ಕಂಟ್ರಾಕ್ಟರ್ ಬಗ್ಗೆ ಏನು ತಲೆನೇ ಕೆಡಿಸ್ಕೊತಲ್ಲ. ಮಸೀದಿ ಹತ್ರ ಹಾಕಿ ಒಂದು 15 ದಿವಸ ಆಯಿತು. ಅಲ್ಲೂ ಇನ್ನೂ ಕೆಲಸ ಶುರು ಮಾಡಿಲ್ಲ. ಅಲ್ಲಿ ಬರೀ ಗುಂಡಿ ತೆಗೆದಿದ್ದಾರೆ ಹೊರತು ಬೇರೆ ಕೆಲಸನೇ ಮಾಡಿಲ್ಲ ಇವರು. ಇದಕ್ಕೋಸ್ಕರ ಚೀಫ್ ಆಫೀಸರ್ಗೆ ಹೇಳಿದ್ರೆ ನಮಗೂ ಅದಕ್ಕೂ ಸಂಬಂಧ ಅಲ್ಲ. ಇದು PWD ಆಫೀಸ್ಗೆ ಹೋಗ್ಬಿಟ್ಟು ವ್ಯವಸ್ಥೆ ಮಾಡ್ಕೊಂಡಿರ್ತೀವಿ. ಸಾರ್ವಜನಿಕರಿಗೆ ಇದ್ರ ಬಗ್ಗೆ MLA ಸ್ವಲ್ಪ ಇದ್ರ ಬಗ್ಗೆ ಗಮನ ಹರಿಸಿ ಎಲ್ಲರಿಗೂ ಅನುಕೂಲ ಮಾಡ್ಕೊಡ್ಬೇಕಾಗಿ ಕೇಳ್ಕೊತಾ ಇದ್ದೀವಿ. ಕ್ಯಾಮರಾ ಪರ್ಸನ್ ಪ್ರತಾಪ್ ಕುಮಾರ್ ಜೊತೆ ಧರ್ಮೇಂದ್ರ, V4 ನ್ಯೂಸ್, ಆಲೂರು.